ಮುಲ್ಕಿ ನಗರ ಪಂಚಾಯಿತಿ ವತಿಯಿಂದ ಮನೆ ಮನೆ ಕಸ ಸಂಗ್ರಹಣೆ ಮಾಡಿ ವಿಲೇವಾರಿ ಮಾಡುತ್ತಿರುವಾಗ ಮುಲ್ಕಿ ನಗರ ಪಂಚಾಯಿತಿಯ ಕಸ ಸಂಗ್ರಹಣೆ ಮಾಡುವ ವಾಹನ ಚಾಲಕ ಗೋಪಾಲ ಎಂಬವರಿಗೆ ಸುಮಾರು 2.5 ಪವನ್ ಚಿನ್ನಾಭರಣ ದೊರೆತಿದ್ದು ಕೂಡಲೇ ಅವರು ನಗರ ಪಂಚಾಯಿತಿ ಮುಖ್ಯಾಧಿಕಾರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಮುಲ್ಕಿ ನಗರ ಪಂಚಾಯಿತಿ ಮುಖ್ಯಾಧಿಕಾರಿ ಮಧುಕರ್ ಕಾರ್ಯಪ್ರವೃತ್ತರಾಗಿ ಚಿನ್ನಾಭರಣ ಕಳೆದು ಹೋದ ವಾರಸುದಾರರ ಬಗ್ಗೆ ಗುರುತಿಸಿ ಮಾಹಿತಿ ಪಡೆದು ಬಪ್ಪನಾಡು ಬಡಗು ಹಿತ್ಲು ನಿವಾಸಿ ನಾಗೇಶ್ ಎಂಬವರನ್ನ ನಗರ ಪಂಚಾಯಿತಿ ಕಚೇರಿಗೆ ಕರೆಸಿ ಪೌರಕಾರ್ಮಿಕ ನಾಗೇಶ್ ಸಮಕ್ಷಮದಲ್ಲೇ ಸುಮಾರು 3 ಲಕ್ಷ ಮೌಲ್ಯದ 2.5 ಪವನ್ ಚಿನ್ನಾಭರಣವನ್ನ ನಾಗೇಶ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಮುಲ್ಕಿ ನಗರ ಪಂಚಾಯಿತಿ ಮುಖ್ಯಾಧಿಕಾರಿ ಮಧುಕರ್ ಮಾತನಾಡಿ, ಪ್ರಾಮಾಣಿಕತೆ ಮೆರೆದ ಮುಲ್ಕಿ ನಗರ ಪಂಚಾಯಿತಿ ಪೌರ ಕಾರ್ಮಿಕರ ನಡೆಯನ್ನ ಶ್ಲಾಘಿಸಿದ್ದಾರೆ. ಹಾಗೂ ಕಸ ತ್ಯಾಜ್ಯ ವಿಲೇವಾರಿ ಮಾಡುವಾಗ ಪ್ರತಿ ಮನೆಯವರು ತಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಜಾಗೃತಿ ಹಾಗೂ ಎಚ್ಚರಿಕೆಯನ್ನು ವಹಿಸಬೇಕು ಎಂದರು. ಮನೆ ಮನೆ ಕಸ ಸಂಗ್ರಹಣೆ ಮಾಡಿ ವಾಹನ ಕಳಿಸ್ತೀವಿ. ಆ ಸಂದರ್ಭದಲ್ಲಿ ಬಪ್ಪನಾಡು ಗ್ರಾಮದಲ್ಲಿ ನಿವಾಸಿಯಾಗಿರುವ ನಾಗೇಶ್ ಅವರು ಬೈ ಮಿಸ್ಟೇಕ್ ಆಗಿ ನಮ್ಮ ಕಸ ಸಂಗ್ರಹಣಾ ವಾಹನಕ್ಕೆ ಜ್ಯುವೆಲರಿ ಹಾಕಿರ್ತಾರೆ, ಒಡವೆಗಳು, ಚಿನ್ನದ್ದು. ಅದು ನಮ್ಮ ಸಿಬ್ಬಂದಿಗಳು ಕಸ ಸಂಗ್ರಹಣೆ ಸೆಗ್ರಿಗೇಟ್ ಮಾಡುವ ಸಂದರ್ಭದಲ್ಲಿ ಗುರುತು ಮಾಡಿ ಅದನ್ನು ವಾಪಸ್ ಈ ದಿನ ಸಂಬಂಧಿತ ವ್ಯಕ್ತಿಯಾದ ನಾಗೇಶ್ ಅವರಿಗೆ ವಾಪಸ್ ನೀಡಿ ಕರ್ತವ್ಯ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳೋದೇನೆಂದರೆ, ನಮ್ಮ ಕಸ ಸಂಗ್ರಹಣಾ ವಾಹನಗಳಿಗೆ ಕಸವನ್ನು ನೀಡುವ ಸಂದರ್ಭದಲ್ಲಿ ಯಾವುದೇ ಮೌಲ್ಯಯುತ ವಸ್ತುಗಳನ್ನು ಮಿಕ್ಸ್ ಮಾಡಿದಾಗ ಅಥವಾ ಕೊಡದಿಲ್ಲ ಹಾಗೆ ನೀವು ಎಚ್ಚರ ವಹಿಸಿ ನಮ್ಮ ಕಸ ಸಂಗ್ರಹಣಕ್ಕೆ ಕೊಡಬೇಕು ಕಸನ ಅಂತ ಕೇಳ್ಕೊಂತಾರೆ. ಈ ವೇಳೆ ಮುಲ್ಕಿ ನಗರ ಪಂಚಾಯಿತಿ ಮಾಜಿ ಸದಸ್ಯರಾದ ಪುತ್ತುಭಾವ, ಬಾಲಚಂದ್ರ ಕಾಮತ್, ನಗರ ಪಂಚಾಯಿತಿ ಸಿಬ್ಬಂದಿಗಳಾದ ನವೀನ್ ಚಂದ್ರ, ಕಿಶೋರ್, ಅಜಯ್ ಮತ್ತಿತರರು ಉಪಸ್ಥಿತರಿದ್ದರು.